ಪ್ರೀತಿಸಿ ಕೈ ಹಿಡಿದ ಪತಿಯೇ ಪತ್ನಿಯ ಶೀಲದ ಮೇಲೆ ಸಂಶಯವಿಟ್ಟು ನಡು ರಸ್ತೆಯಲ್ಲಿ ಕಲ್ಲಿನಿಂದ ಚಚ್ಚಿ ಕೊಲೆಗೈದ ಘಟನೆ ಇಂದು ಬೆಳಗ್ಗೆ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಿದೆ. 33 ವರ್ಷದ ಶಿವಕ್ಕ ಮೃತ ಮಹಿಳೆ, ಪತಿ ಬಸವರಾಜ್ ಕೃತ್ಯ ಎಸಗಿದ ಆರೋಪಿ. ಈಕೆಯ ಮೊದಲ ಪತಿ ಅಕಾಲಿಕ ಮರಣಕ್ಕೀಡಾದ ಬಳಿಕ ಬಸವರಾಜ್ನೊಂದಿಗೆ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಾಳೆ. ಕಳೆದ 5-6 ವರ್ಷಗಳಿಂದ ಈ ಜೋಡಿ ನಡುವೆ ಕ್ಷುಲ್ಲಕ ಕಾರಣಕ್ಕೆ ಜಗಳವಾಗ್ತಿತ್ತಂತೆ. ಇದರಿಂದ ಬೇಸತ್ತಿದ್ದ ಈಕೆ ತನ್ನಿಬ್ಬರು ಮಕ್ಕಳೊಂದಿಗೆ ಪ್ರತ್ಯೇಕವಾಗಿ ವಾಸಿಸ್ತಾ ಇದ್ರು. ಜೀವನ ನಿರ್ವಹಣೆಗಾಗಿ ಮಠವೊಂದರಲ್ಲಿ ಅಡುಗೆ ಕೆಲಸ ಮಾಡಿ ಮಕ್ಕಳನ್ನ ಓದಿಸ್ತಾ ಇದ್ರು. ಇತ್ತ ಬಸವರಾಜ್ ತನ್ನ ಮೊದಲ ಮಗಳನ್ನ ತನ್ನ ತಾಯಿಯ ಬಳಿ ಬಿಟ್ಟಿದ್ದ. 3 ದಿನಗಳ ಹಿಂದೆ ಮಗಳ ವಿಚಾರವಾಗಿ ದಂಪತಿ ನಡುವೆ ದೊಡ್ಡ ಜಗಳ ನಡೆದಿತ್ತು. ಇದೇ ವಿಚಾರವಾಗಿ ತನ್ನ ಪತಿಯ ತಾಯಿಗೆ ಕರೆ ಮಾಡಿ ಮಗಳನ್ನ ಸರಿ ನೋಡಿಕೊಳ್ಳುತ್ತಿಲ್ಲವೆಂದು ಗದರಿದ್ದಳು. ಇದರಿಂದ ಕೋಪಗೊಂಡ ಈಕೆಯ ಪತಿ ಈಕೆಯ ನಡತೆಯ ಮೇಲೆ ಅನುಮಾನಗೊಂಡು ಹಾಸಿಗೆಯಲ್ಲಿ ಮಲಗಿದ್ದ ಈಕೆಯನ್ನ ಎಳೆದೊಯ್ದು ಹತ್ಯೆ ಮಾಡಿದ್ದಾನೆ. ಸದ್ಯ ಈ ಕುರಿತಾಗಿ ಪ್ರಕರಣ ದಾಖಲಾಗಿದ್ದು ಆರೋಪಿಯನ್ನ ಬಂಧಿಸಿ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ.